ನಮಸ್ಕಾರ ಸ್ನೇಹಿತರೆ, ನಮಗೆಲ್ಲ ತಿಳಿದಿರುವಂತೆ ಜಾಗತಿಕ ಬಲಾಢ್ಯ ರಾಷ್ಟ್ರಗಳ ಎಚ್ಚರಿಕೆಯನ್ನು ಕಡೆಗಣಿಸಿ ನಡೀತಾ ಇರುವಂತಹ ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಭೀಕರ ಸಂಘರ್ಷದಿಂದಾಗಿ ಜಾಗತಿಕ ರಾಷ್ಟ್ರಗಳ ಆರ್ಥಿಕ ವ್ಯವಸ್ಥೆಯೇ ಏರುಪೇರಾಗುವಂತಹ ಸಂಭವವಿದೆ. ಈ ನಡುವೆಯೇ ಭಾರತದ ಬದ್ಧವೈರಿ ರಾಷ್ಟ್ರ ಪಾಕಿಸ್ತಾನಕ್ಕೆ ಅಮೆರಿಕ ಹೊಡೆತವನ್ನ ನೀಡಿದ್ದು, ಪಾಕಿಸ್ತಾನ ರಾಷ್ಟ್ರೀಯ ಬ್ಯಾಂಕ್ಗೆ ಬರೋಬ್ಬರಿ $55 ಮಿಲಿಯನ್ ಮೊತ್ತದ ದಂಡವನ್ನ ವಿಧಿಸಿದೆ. ಇದು ಪಾಕಿಸ್ತಾನಕ್ಕೆ ಅರಗಿಸಿಕೊಳ್ಳಲು ಕಠಿಣವೇ ಆಗಿದೆ. ಪಾಕಿಸ್ತಾನದ ರಾಷ್ಟ್ರೀಯ ಬ್ಯಾಂಕ್ಗೆ ಅಮೆರಿಕದ ರಿಸರ್ವ್ ಬ್ಯಾಂಕ್ ಯಾಕೆ ದಂಡವನ್ನು ವಿಧಿಸಿತು? ಇದರಿಂದ ಪಾಕಿಸ್ತಾನದ ಮೇಲೆ ಉಂಟಾದಂತಹ ಪರಿಣಾಮವಾದರೂ ಏನು ಎಂಬಿತ್ಯಾದಿ ಕುತೂಹಲಕಾರಿ ವಿಚಾರವನ್ನ ಗೆಳೆಯರೇ ನಾವೆಲ್ಲ ತಿಳಿದುಕೊಳ್ಳಲೇಬೇಕಾಗಿದೆ. ವೀಕ್ಷಕರೇ, ರಷ್ಯಾ ಉಕ್ರೇನ್ ನಡುವಿನ ಭೀಕರ ಯುದ್ಧ ನಡೆಯುತ್ತಿರುವುದರ ನಡುವೆಯೂ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ರಷ್ಯಾ ದೇಶಕ್ಕೆ 2 ದಿನಗಳ ಅವಧಿಗೆ ಭೇಟಿಯನ್ನ ನೀಡಿದ್ದು, ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ನನ್ನ ಭೇಟಿ ಮಾಡಿದ್ದಾರೆ. ರಾಜತಾಂತ್ರಿಕ ಕಾರಣವೋ ಅಥವಾ ಯುದ್ಧಕ್ಕೆ ಸಂಬಂಧಿಸಿದಂತಹ ವಿಚಾರವೋ ಅಥವಾ ಯಾವ ನಿರ್ದಿಷ್ಟ ವಿಚಾರಕ್ಕೆ ಪ್ರಧಾನಿ ಇಮ್ರಾನ್ ಖಾನ್ ರಷ್ಯಾವನ್ನ ಪ್ರವಾಸಗೈದಿದ್ದಾರೆ ಅಂತ ತಿಳಿದು ಬಾರದಿದ್ರು, ಖಾನ್ನ ರಷ್ಯಾ ಭೇಟಿಯ ಕಾರಣವಂತೂ ಕುತೂಹಲವಾಗಿಯೇ ಇದೆ. ಇಮ್ರಾನ್ ಖಾನ್ ರಷ್ಯಾ ಭೇಟಿಯಾದ ಕೆಲವೇ ನಿಮಿಷದಲ್ಲಿ ಅಮೆರಿಕದ ರಿಸರ್ವ್ ಬ್ಯಾಂಕ್ ಪಾಕಿಸ್ತಾನದ ರಾಷ್ಟ್ರೀಯ ಬ್ಯಾಂಕ್ಗೆ ಭಾರಿ ಮೊತ್ತದ ದಂಡವನ್ನ ವಿಧಿಸಿದೆ. ವೀಕ್ಷಕರೇ, ಇಲ್ಲಿ ನಮ್ಮಲ್ಲಿ ಉದ್ಭವಿಸ್ತಾ ಇರುವಂತಹ ಪ್ರಶ್ನೆ ಏನಂದ್ರೆ, ಮತ್ತೆ ಯಾಕೆ ಪಾಕ್ ರಾಷ್ಟ್ರೀಯ ಬ್ಯಾಂಕ್ಗೆ ಅಮೆರಿಕ ರಿಸರ್ವ್ ಬ್ಯಾಂಕ್ ದಂಡವನ್ನ ವಿಧಿಸಿದೆ ಎಂಬುದಾಗಿದೆ. ಪ್ರಿಯ ವೀಕ್ಷಕರೇ, ಅಮೆರಿಕದ ರಿಸರ್ವ್ ಬ್ಯಾಂಕ್ ಅಧಿಕಾರಿಗಳ ಮೂಲಗಳು ತಿಳಿಸಿರುವಂತಹ ವರದಿಯ ಅನ್ವಯ ಪಾಕ್ ರಾಷ್ಟ್ರೀಯ ಬ್ಯಾಂಕ್ನಲ್ಲಿ ಹಣಕಾಸು ಸೇವೆಗಳ ನಿಯಮಗಳಲ್ಲಿ ಭಾರಿ ನ್ಯೂನತೆಗಳಿವೆ ಅಂತ ಅಮೆರಿಕದ ರಿಸರ್ವ್ ಬ್ಯಾಂಕ್ ಸ್ಪಷ್ಟಪಡಿಸಿದೆ. ಇದಕ್ಕಾಗಿ $20.4 ಮಿಲಿಯನ್ ದಂಡವನ್ನ ವಿಧಿಸಿದೆ. ವೀಕ್ಷಕರೇ, ಇದರ ಜೊತೆಗೆ ಪಾಕಿಸ್ತಾನದ ರಾಷ್ಟ್ರೀಯ ಬ್ಯಾಂಕ್ ಅಮೆರಿಕದ ಫೆಡರಲ್ ಕಾನೂನುಗಳು ಹಾಗೂ ನಿಯಮಗಳ ಅನುಸರಣೆಯಲ್ಲಿ ಗಣನೀಯವಾದಂತಹ ಲೋಪವನ್ನ ಎಸಗಿರುವುದರಿಂದ ಮತ್ತೆ $35 ಮಿಲಿಯನ್ ಮೊತ್ತವನ್ನ ದಂಡ ರೂಪದಲ್ಲಿ ವಿಧಿಸಿದೆ. ವೀಕ್ಷಕರೇ, ಪಾಕಿಸ್ತಾನದ ರಾಷ್ಟ್ರೀಯ ಬ್ಯಾಂಕ್ ಕಡೆಯಿಂದ ಮತ್ತು ಲೋಪಗಳು ನಡೆದಿದ್ದು, ಆಂಟಿ ಮನಿ ಲ್ಯಾಂಡರಿಂಗ್ ನಿಯಮಗಳ ಪ್ರಕಾರ ಪಾಕ್ ಬ್ಯಾಂಕ್ಗಳು ರಹಸ್ಯ ಬ್ಯಾಂಕಿಂಗ್ ನಿಯಮದ ವಿಚಾರಕ್ಕೆ ಸಂಬಂಧಿಸಿದಂತೆ ಉಲ್ಲಂಘನೆಯನ್ನ ನಡೆಸಿದೆ. ಅಮೆರಿಕ ರಿಸರ್ವ್ ಬ್ಯಾಂಕ್ 2021ನೇ ಇಸವಿಯ ಮಾರ್ಚ್ 4ನೇ ತಾರೀಕಿನಂದು ನಡೆಸಿದಂತಹ ತನಿಖೆಯ ಆಧಾರದಲ್ಲಿ ನೀಡಿದಂತಹ ಮಾಹಿತಿಯ ಅನ್ವಯ ಪಾಕ್ ಬ್ಯಾಂಕ್ ಕಡೆಯಿಂದ ಉಂಟಾದಂತಹ ಲೋಪಗಳನ್ನು ಸರಿಪಡಿಸುವುದಾಗಿ ಪಾಕ್ ಅಮೆರಿಕದೊಂದಿಗೆ 2019ರ ಮಾರ್ಚ್ 16ರಂದು ಒಪ್ಪಂದವನ್ನ ಮಾಡಿಕೊಂಡಿದ್ದು, ಬಳಿಕ ಅದನ್ನ ಅನುಷ್ಠಾನಗೊಳಿಸುವಲ್ಲಿ ವಿಫಲವಾಗಿದೆ ಅಂತ ಅಮೆರಿಕ ರಿಸರ್ವ್ ಬ್ಯಾಂಕ್ ಮಾಹಿತಿಯನ್ನ ನೀಡಿದೆ. ವೀಕ್ಷಕರೇ, ಅಮೆರಿಕ ರಿಸರ್ವ್ ಬ್ಯಾಂಕ್ ಈಗಾಗಲೇ ಪಾಕಿಸ್ತಾನದ ಬ್ಯಾಂಕ್ಗೆ ತನ್ನ ಆದೇಶ ಹಾಗೂ ಶಿಫಾರಸುಗಳನ್ನು ಕಡ್ಡಾಯವಾಗಿ ಪಾಲಿಸಲು ಆದೇಶವನ್ನ ನೀಡಿದ್ದು, 60 ದಿನಗಳ ಒಳಗೆ ದಂಡ ಕಟ್ಟುವಿಕೆ ಸಹಿತ ಆದೇಶವನ್ನ ಜಾರಿಗೊಳಿಸಲು ಸೂಚನೆಯನ್ನ ನೀಡಿದೆ. ಇದರ ಜೊತೆಗೆ ಅಮೆರಿಕ ರಿಸರ್ವ್ ಬ್ಯಾಂಕ್ ತಾನು ರೂಪಿಸಿರುವಂತಹ ನಿಯಮಗಳನ್ನು ಸಮರ್ಪಕವಾಗಿ ಅನುಷ್ಠಾನಕ್ಕೆ ತರುವಂತಹ ಸಾಮರ್ಥ್ಯ ಇರುವ ಅಧಿಕಾರಿಗಳನ್ನ ನಿಯೋಜಿಸಲು ಪಾಕ್ ಸರ್ಕಾರಕ್ಕೆ ಸೂಚನೆಯನ್ನು ಕೂಡ ನೀಡಿದೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.